ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಗಾಂಜಾ ಬೊಕ್ಕ ಬೇತೆ ಅಮಲು ವಸ್ತುಲಿನದಿ ತೊಂದು ದರೋಡೆಗೂ ಕೇನಿ ತಯಾರು ಮಲ್ತದಿನ 4 ಜನನು ಒಡಿಪು ಪೊಲೀಸರು ಪತ್ತದು ಅಕ್ಲೆಡ್ದು ಕುಡರಿ ಬಿಸತ್ತಿ ಕರ್ಬದ ಸುತ್ತೆ ಮರತ ಗುದ್ದಿಗೆ 5 ಮೊಬೈಲ್ ಸೆಟ್ 25,000 ರೂಪಾಯಿ ಬೆಲೆತ 8 ಗ್ರಾಂ MDMA ಬೊಕ್ಕ 110 ಗ್ರಾಂ ಗಾಂಜಾ ಸ್ವಾಧೀನಗುದೆ ತೊಂದೆರು ಗಾಂಜಾ ಬೊಕ್ಕ ಬೇತೆ ಅಮಲು ವಸ್ತುಲಿನದಿ ತೊಂದು ದರೋಡೆಗೂ ಕಿನ್ನಿ ತಯಾರು ಮಲ್ತದಿನ 4 ಜನನು ಒಡಿಪು ಪೊಲೀಸರು ಪತ್ತದು ಅಕ್ಲೆಡ್ದು ಕುಡರಿ ಬಿಸತ್ತಿ ಕರ್ಬದ ಸುತ್ತೆ ಮರತ ಗುದ್ದಿಗೆ 5 ಮೊಬೈಲ್ ಸೆಟ್ 25,000 ರೂಪಾಯಿ ಬೆಲೆತ 8 ಗ್ರಾಂ MDMA ಬೊಕ್ಕ 110 ಗ್ರಾಂ ಗಾಂಜಾ ಸ್ವಾಧೀನಗುದೆ ತೊಂದೆರು ಕಾಪು ತಾಲೂಕು ಮಲ್ಲಾರ್ ಗ್ರಾಮದ ಕೋಟೆ ಮಾರ್ಗದ 27 ವರ್ಷ ಪ್ರಾಯದ ಮಸ್ವಿಲ್ ಉದ್ಯವರ ಸಂಪಿಗೆ ನಗರದ 25 ವರ್ಷ ಪ್ರಾಯದ ಮೊಹಮ್ಮದ್ ಅನಾಸ್ ಸಾಹೇಬ್ ಶಿವಳ್ಳಿ ವಿಪಿ ನಗರದ 25 ವರ್ಷದ ಮೊಹಮ್ಮದ್ ರಫೀಕ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಬಾರೆಕಾಡದ 18 ವರ್ಷ ಪ್ರಾಯದ ನಿಹಾಲ್ ಬಂಧನ ಆಯ್ನ ಆರೋಪಿಲ ಅದುಲ್ಲೇರು ಈ ಆರೋಪಿಲು ಒಡಿಪು ಜಿಲ್ಲೆ ಮಣಿಪಾಲದ ವಿಪಿ ನಗರದ ಇಲ್ಲೊಂಜೇಟ್ ಗಾಂಜಾ ಬೊಕ್ಕ ಅಮಲು ವಸ್ತುಲಿನ ಇಲ್ಲಡದಿ ಒಂದು ಅವಿನು ಶರೀರಗುದೆತ್ತೊಂದು ಬಾರಿ ಅತ್ಯಾರ್ ಗಳಿಸದು ದರೋಡೆಗೂ ಗೆನಿ ಮಲ್ತದಿರಂದು ನಿಘಂಟದ ಮಾಹಿತಿ ತಿಕ್ಕಿ ನೀಡಿದವರ ಪೊಲೀಸ್ ಕಾರ್ಯಾಚರಣೆ ನಡಪಾದು ಆಪುನಂಚಿನ ದರೋಡೆ ಕಾರ್ಯನು ತಪ್ಪಾದಿರು ಒಡಿಪು ಜಿಲ್ಲಾ ಎಸ್ಪಿ ಅಕ್ಷಯ್ ಮಚೇಂದ್ರ ಹಾಕೆ ಮಾರ್ಗದರ್ಶನಡು ಹೆಚ್ಚಿಗೆ ಎಸ್ಪಿ ಸಿದ್ದಲಿಂಗಪ್ಪ ಟಿ ಕೂಟದ ಸದಸ್ಯರಾಯ್ನ ಡಿವೈಎಸ್ಪಿ ದಿನಕರ ಕೆಪಿ ಮಣಿಪಾಲ ಪೊಲೀಸ್ ಇನ್ಸ್ಪೆಕ್ಟರ್ ದೇವರಾಜ ಟಿವಿ ಈ ಕಾರ್ಯಾಚರಣೆ ನಡಪಾದಿರು ಬೆಳ್ತಂಗಡಿ ಕೈತಲ್ದ ತೆಂಕ ಕಾರಂದೂರು ಬದ್ಯಾರ್ಡು ಕಾರು ಬುಕ್ಕ ಬೈಕ್ ಎಡ್ತದು ಜೋರ್ದ ಪಿಟ್ಟಾಯ್ನ ಬೈಕ್ ಬಿಡೊಂದಿತ್ತಿನರೇನು ಊರ್ದ ಆಸ್ಪತ್ರೆಗೂ ಸೇರ್ಸಾಯ್ನ ಸಂಗತಿ ಅಂಗಾರ ರಾತ್ರಿ ನಡೆತದಂಡು ಪೊಲೀಸರು ದಾಲ ಜವಾಬ್ದಾರಿ ದೆತೊನಂದಿನೇಕ್ ಜನಕುಲು ಏವ್ರತೋ ಜಾದಿರು ಬೆಳ್ತಂಗಡಿ ಕೈತಲ್ದ ತೆಂಕ ಕಾರಂದೂರು ಬದ್ಯಾರ್ಡ್ ಕಾರು ಬುಕ್ಕ ಬೈಕ್ ಎಡ್ತದು ಜೋರ್ದ ಪಿಟ್ಟಾಯ್ನ ಬೈಕ್ ಬಿಡೊಂದಿತ್ತಿನರೇನು ಊರ್ದ ಆಸ್ಪತ್ರೆಗೆ ಸೇರ್ಸಾಯ್ನ ಸಂಗತಿ ಅಂಗಾರ ರಾತ್ರಿ ನಡೆತದಂಡು ಬೈಕ್ ಬಿಡೊಂದಿತ್ತಿನರಿಗೂ ಬಂಜಿಗೆ ಜೋರ್ದ ಪೆಟ್ಟಾತನಂದು ತೆರೆದು ಬೈದನು ಈ ಬಗೆಟ್ಟು ಸಂಚಾರಿ ಪೊಲೀಸರಿಗೆ ಮಾಹಿತಿ ಕೊರದು 1 ಗಂಟೆ ಆಂಡಲ ಜಾಗೆಗೆ ಬೈದಜರು ಆತ ಕಾರು ಬಿಡೊಂದಿತ್ತಿನ ತೆಂಕ ಕಾರಂದೂರದ ಜನಕು 18 ವರ್ಷ ಆತಜಿಂದು ಪೊಲೀಸರನ್ನ ಗುಮನಗು ಕನತಂಡಲ ಮನಿತದ ಜೇರಂದು ಸಾರ್ವಜನಿಕರು ದೂರ್ದರು ಎತ್ತಿನ ಗಾಡಿಲು ಮಾರ್ಗದ ನಡುಟು ಇತ್ತದು ಸಂಚಾರ ವ್ಯವಸ್ಥೆ ಅಡಿಮೇಲಾನಕ ಸಾರ್ವಜನಿಕರೇ ರಡ್ಡು ಗಾಡಿಲೆಲ್ಲ ಮಾರ್ಗದ ಬರಿಕ ಪಾಡ್ದಿರಂದು ತೆರೆದು ಬೈದನು ಪೊಲೀಸರು ಜವಾಬ್ದಾರಿ ದೆತೊನಂದಿನೇಕ್ ಜನಕುಲು ಏವ್ರತೋ ಜಾದಿರು 21 ವರ್ಷದ್ದು ಕಮ್ಮಿ ಪ್ರಾಯದಕ್ಲೆಗ್ ಗಂಗಸರ ಮಾರುನಂಚ ಇಜ್ಜಿಂದ ಪನ್ಪುನ ಕಾನೂನು ಸೆಡ್ಲು ಮಲ್ತದು ಪ್ರಾಯದ ಮಿತಿನು 18 ಮೇಕ್ ಜಪುಡಾಯರೆ ಕರ್ನಾಟಕ ಅಬಕಾರಿ ಲೈಸೆನ್ಸ್ ನೇಮಲಿನ ತಿದ್ದುನ ರಾಜ್ಯ ಸರ್ಕಾರದ ಪ್ರಸ್ತಾಪಗೂ ಕಾಂಗ್ರೆಸ್ ವಿರೋಧ ಮಲ್ಪುಣಂದು ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಕುಡ್ಲಡು ಸುದ್ದಿಕೂಟೋಡು ಪಂತೆರು ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಕುಡ್ಲದ ಕಾಂಗ್ರೆಸ್ ಭವನಡು ಬುಧವಾರ ಸುದ್ದಿಕೂಟೋಡು ಪಾತಿರ್ದು 21 ವರ್ಷದ್ದು ಕಮ್ಮಿ ಪ್ರಾಯದಕ್ಲೆಗ್ ಗಂಗಸರ ಮಾರುನಂಚ ಇಜ್ಜಿಂದ ಪನ್ಪುನ ಕಾನೂನು ಸಡ್ಲು ಮಲ್ತದು ಪ್ರಾಯದ ಮಿತಿನು 18 ಮೇಕ್ ಜಪುಡಾಯರೆ ಕರ್ನಾಟಕ ಅಬಕಾರಿ ಲೈಸೆನ್ಸ್ ನೇಮಲೆನು ತಿದ್ದುನ ರಾಜ್ಯ ಸರ್ಕಾರದ ಪ್ರಸ್ತಾಪಗೂ ಕಾಂಗ್ರೆಸ್ ವಿರೋಧ ಮಲ್ಪುಣಂದು ಪಂಡಿರು ಸರ್ಕಾರ ಈ ಪ್ರಸ್ತಾಪ ಪಿರದೆಪ್ಪುಡು ಪ್ರಸ್ತಾಪ ಪಿರದೆತ್ತಜಿಂಡ ಪ್ರಸ್ತಾಪದ ಎದುರು ನಡಪುನ ಪೊರ್ಮಾಟಗೂ ಕಾಂಗ್ರೆಸ್ ಪಕ್ಷ ದುಂಬಾಳ್ತೆ ವಹಿಸುವಂದು ಆರ್ಪಂಡೆರು ಬಿಜೆಪಿ ದಗ್ಲೆಗ್ ಬಜಿ ದುಡ್ಡು ಮಾತ್ರ ಮೂಡು ಪೆಟ್ರೋಲ್ ಬೊಕ್ಕ ಗ್ಯಾಸ್ ಬೆಲೆ ಏರ್ತೆ 40% ಕಮಿಷನ್ ದುಡ್ಡು ಯಾವಂದೆ ಇತ್ತೆ 18 ವರ್ಷ ಪ್ರಾಯದ ಜೋಕ್ಲಿಗಳ ಗಂಗಸರ ಪರ್ಪಾದ ಕಾಸ್ ಮಲ್ಪರೆ ಪಿದಡ್ಪಾದೇರು ಇಂಚಿನ ಕಾನೂನುಲೆಡ್ದು ಉಂಡಾಪನ ಪರಿಣಾಮಲಿನ ಬಗೆಟ್ಟು ಆಕ್ಲೆಗೂ ಗೇನುನೇ ಇಜ್ಜಿ ಸಂಸ್ಕೃತಿ ದೇಶಪ್ರೇಮ ಯುವ ಸಬಲೀಕರಣ ಬಗೆಟ್ಟು ಪಾತಿರ್ನ ಬಿಜೆಪಿ ಜವಣ ಜನಕ್ಲೇನು ಹಾಳ ಅಬ್ಬಸುಲೆಗ್ ಬಲಿ ಮಲ್ಪರೆ ಪಿದಾಡ್ನಂಚ ಉಂಡೊಂದು ಯುಟಿ ಖಾದರ್ ದೂರಿಯರು ಸರಕಾರಗೂ ಆದಾಯ ಮಲ್ಪರೆ 18 ವರ್ಷ ಪ್ರಾಯದ ಜೋಕ್ಲಿಗ್ಲ ಗಂಗಸರ ದೆತನರ ಒಪ್ಪಿಗೆ ಕೊರ್ಪುನೇನು ಬುಡ್ದು ಒಟ್ರಾಸಿಯ ಖರ್ಚಿ ಆದಾಯ ತೋರ್ದು ಬೋಪುನ ಬುಕ್ಕ ಭ್ರಷ್ಟಾಚಾರ ತಡೆಪುನಂಚಿನ ಕ್ರಮ ದೆತನಡುಂದು ಯುಟಿ ಖಾದರ್ ಸರ್ಕಾರಗೂ ಸುದ್ದಿಕೂಟಡು ಸಲಹೆ ಕೊರಿಯರು ಕರ್ನಾಟಕ ರಾಜ್ಯ ಸರ್ಕಾರ ರೂಲ್ಸ್ ಜಾರಿ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದೆ ಅದು ಯಾವುದಂತಂದರೆ 18 ವರ್ಷದ ವಯಸ್ಸಿನವರಿಗೆ ಮದ್ಯಪಾನವನ್ನು ನೇರವಾಗಿ ಹೋಗಿ ತಕೊಂಡು ಬರಲಿಕ್ಕೆ ಅವಕಾಶ ಕೊಡುವುದಂತೇಳಿ ಬಿಜೆಪಿಯ ಈ ಕ್ರಮವನ್ನು ನಾವೆಲ್ಲ ತೀವ್ರವಾಗಿ ನಾವಿವತ್ತು ಖಂಡಿಸ್ತೇವೆ. ಇದು ಒಂದು ತಲೆಮಾರನಿಯವರು ನಾಶ ಮಾಡುವಂಥ ಒಂದು ಕ್ರಮ ಇವತ್ತಾಗಿದೆ. ಯುವಕರಿಗೆ ಬೇಕಾಗಿ ಯುವ ಜನಾಂಗ ಬೇಕಾಗಿ ಯಾವುದೇ ಉದ್ಯೋಗ ಸೃಷ್ಟಿಸಲಿಕ್ಕೆ ಆಗಲಿಲ್ಲ, ಯುವ ಸಬಲೀಕರಣ ಸಂಬಂಧಪಟ್ಟ ಕಾರ್ಯಕ್ರಮ ಕೊಡಲಿಕ್ಕೆ ಆಗಲಿಲ್ಲ. ಈಗ ಯುವಕರನ್ನು ಮದ್ಯಪಾನ ಚಟ್ಟಕ್ಕೆ ಮುಕ್ತಾವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತು ಮಾಡ್ತಿರೋದು. ಈ ಬಿಜೆಪಿ ಸರ್ಕಾರಕ್ಕೆ ಇದರ ಪರಿಣಾಮ ಏನಾಗ್ತದೆ ಅಂತ ಅರ್ಥವೇ ಆಗೋದಿಲ್ಲ. ಬರೀ ಒಂದು ದುಡ್ಡು ಬೇಕಾ?
ಇದೀಗ ಮದ್ಯಪಾನ ಮಕ್ಕಳಿಗೆ ಮತ್ತು ಯುವಕರಿಗೆ ನೀವು ಮದ್ಯಪಾನ ಕುಡೀರಿ, ನಿಮಗೆ ಫ್ರೀ ಅವಕಾಶ ಅಂತ ಹೇಳಿ ಇವತ್ತು ಅವರಿಂದ ಲೂಟಿ ಮಾಡೋದು, ಈ ರೀತಿ ಮಾಡಿ ಸರ್ಕಾರ ನಡೆಸಬೇಕಾ? ಇದು ಇಡೀ ದೇಶಕ್ಕೂ ಮಾರಕ, ಇಡೀ ತಲೆಮಾರನ್ನು ನಾಶಪಡಿಸುವಂಥ ಕೆಲಸ BJPಯವರು ಮಾಡ್ತಾ ಇದ್ದಾರೆ. ಯಾವುದೇ ತಾಯಿ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು, ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್, ನಾಯಕಿರು ಸದಾಶಿವ ಉಳ್ಳಾಲ, ಕಳ್ಳಿಗೆ ತಾರನಾಥ ಶೆಟ್ಟಿ ಸುದ್ದಿ ಕೊಟ್ಟೊಡಿದ್ದರು. ಪುತ್ತೂರು ಕೈತಲ್ದ ಮುಂಡೂರು ಕಂಪಡು ಅಂಗಾರೆ ಜಯಶ್ರೀ ಪನ್ಪನ ಜವಂದಿನ ಕಿರ್ನ ಕೇಸ್ದ ತನಿಖೆ ದುಂಬರಿದಿತ್ತದು. ಜವಂದಿನ ದುಂಬು ಪ್ರೀತಿ ಮತ್ತೊಂದಿತ್ತಿನ ಉಮೇಶ್ ಪನ್ಪನ ಈ ಕೇಸ್ ತಪ್ಪಿರ ಉಪ್ಪೆಂದು ಜವಂದಿನ ಇಲ್ಲದಕ್ಲೆಗೂ ಸಂಶಯ ಉಂಡಾತನು. ಜಯಶ್ರೀನ ಅಪ್ಪ ಗಿರಿಜಾ ಸಂಪ್ಯ ಪೊಲೀಸ್ ಸ್ಟೇಷನ್ಗೂ ದೂರು ಕೊರ್ದಿತ್ತದು, FIR ಪಾಡ್ದನು. ಪುತ್ತೂರು ಕೈತಲ್ದ ಮುಂಡೂರು ಕಂಪಡು ಅಂಗಾರೆ ಜಯಶ್ರೀ ಪನ್ಪನ ಜವಂದಿನ ಕಿರ್ನ ಕೇಸ್ದ ತನಿಖೆ ದುಂಬರಿದಿತ್ತದು. ಜವಂದಿನ ದುಂಬು ಪ್ರೀತಿ ಮಲ್ತೊಂದಿತ್ತಿನ ಉಮೇಶ್ ಪನ್ಪನಾಯೆ ಈ ಕೇಸ್ ತಪ್ಪಿರ ಉಪ್ಪೆಂದು ಜವಂದಿನ ಇಲ್ಲಲ್ದಕ್ಲಿಗೆ ಸಂಶಯ ಉಂಡಾತಂಡ. ಕಿರ್ನ ಜಾಗಿಗೂ SP ಋಷಿಕೇಶ್ ಭಗವಾನ್ ಸುನಾವಣೆ ಪೋದು ತನಿಖೆಗೂ ಮಾರ್ಗದರ್ಶನ ಕೊಡ್ತಿರು. ಜೀವಕಳವನ್ನ ಜಯಶ್ರೀ ಮುಂಡೂರು ಕಂಪದ ಕರಿದುಪೋಯಿನ ಗುರುವಪ್ಪ ಬೊಕ್ಕ ದೇವಕ್ಕಿ ಮಕ್ಕಳಿನ ಮಗಲಾದಿತ್ತದು. ಖಾಸಗಿ ಸಂಸ್ಥೆಡು ಒಂಜೆಟ್ಟು ಬೇಲಿಡಿತ್ತೇರು. ಕೆಲವು ದಿನೊಡ್ದು ಬೇಲೆಗೆ ಪೋವಂದು ಇಲ್ಲಡಿತ್ತೇರು. ಜಯಶ್ರೀನ ಅಪ್ಪೆ ಗಿರಿಜಾ ಸಂಪ್ಯ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದಿತ್ತದು, FIR ಪಾಡ್ದಿಂಡು. ಎನ್ನ ಮಗಳು 23 ವರ್ಷದ ಜಯಶ್ರೀ BSc ಪದವಿಯಾದ ಇಲ್ಲಡಿತ್ತಲು. ಜನವರಿ 17 ಕಾಂಡೆ 11 ಗಂಟೆಗೆ ತಾನು ತೋಟಗೂ ಪೋದಿತ್ತೆ. 11 ಅಮ್ಮ ಪಂಡೊಂದು ಲೆತ್ತೊಂದು ಬಲಿತೊಂದು ಎನ್ನಡೆ ಬೈದಲು. ಅಪಗ ಅಲ್ಲಿನ ಬಂಜಿಗೆ ಪೆಟ್ಟಾದು ನೆತ್ತೆರು ಬರೊಂದಿತ್ತನು. ತಾನು ಅಪಗನೆ ಅಲ್ಲಿನ ರಿಕ್ಷೋಡು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕೊನುತ್ತೆ. ಡಾಕ್ಟರ್ ಮಧ್ಯಾಹ್ನ 15 ಪರೀಕ್ಷೆ ಮಲ್ತದು ಜೀವ ಪೋತುನನ್ನು ತೆರಿಪಾದಿರು. ಜಯಶ್ರೀನ ಕನಕ ಮಜ್ಜಲ್ದ ಉಮೇಶ್ ಪನ್ಪನಾಯ ಪ್ರೀತಿ ಮಲ್ತೊಂದಿತ್ತೆ. ಅಪ್ಪಗಪ್ಪಗ ಇಲ್ಲಡೆ ಬರೊಂದಿತ್ತೆ. ಇಂಚಿಪ್ಪ ಆಯ್ನ ಗುಣನಡಕ್ಕೆ ಜಯಶ್ರೀಗೆ ಇಷ್ಟ ಆವಂದೇ 2022 ನವೆಂಬರ್ ಪೊರ್ತುಡು ಉಮೇಶನು ದೂರ ಮಲ್ತದಲು. ಈ ವಿಷಯಡು ಆಯೆ ಸಮಾಧಾನುಡು ಇಜ್ಜಾಂಡು. ಜಯಶ್ರೀ ಜನವರಿ 17 ಕಾಂಡೆ 11 ಇಲ್ಲಡುಪ್ಪನಗ ಗುರ್ತಾರ್ಥದ ಅಂತಿನ ಜನ ಇಲ್ಲಗ ಅಕ್ರಮವಾದ ಪೊಗ್ಗುದು ಬಾರಿ ಹತ್ಯಾರಡು ಕುತ್ತುದು ಕೆದ್ದಿತದು. ಒಂದು ಉಮೇಶನೇ ಮಲ್ತದಿನ ಸಾಧ್ಯತೆ ಉಪ್ಪನ ಸಂಶಯ ಉಂಡುಂದು ಗಿರಿಜಾ ಕೊರ್ನ ದೂರುಡು ತೆರಿಪಾದಿರು. ರಾಜ್ಯ ವಿಧಾನಸಭಾ ಓಟುಗು ದುಂಬತ್ತ ತಯಾರು ನಡತೊಂದಿತ್ತದು. ಬಿಜೆಪಿ ದಾನಿಲಿಟ್ಟು ಒಡಿಪು ಜಿಲ್ಲೆ ಬೊಕ್ಕ ಮಂಡಲ ಕೇಂದ್ರಲೆಡು ದಿವನ್ನ ವಿಜಯ ಸಂಕಲ್ಪ ಅಭಿಯಾನ ಜನವರಿ 21-21 ಮುಟ್ಟ ನಡಪೆರುಂಡು. ಈ ಬಗೆಟ್ಟು ಬಿಜೆಪಿ ಒಡಿಪು ಜಿಲ್ಲಾ ಗುರುಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್ ಮಾಹಿತಿ ಕೊಡ್ತಿರು. ರಾಜ್ಯ ವಿಧಾನಸಭಾ ಓಟುಗು ದುಂಬತ್ತ ತಯಾರು ನಡತೊಂದಿತ್ತದು. ಬಿಜೆಪಿ ನಿಲೆಟ್ಟು ಒಡಿಪು ಜಿಲ್ಲೆ ಬೊಕ್ಕ ಮಂಡಲ ಕೇಂದ್ರಲೆಡು ದಿವನ್ನ ವಿಜಯ ಸಂಕಲ್ಪ ಅಭಿಯಾನ ಜನವರಿ 21-21 ಮುಟ್ಟ ನಡಪೆರುಂಡು. ಈ ಬಗೆಟ್ಟು ಬಿಜೆಪಿ ಒಡಿಪು ಜಿಲ್ಲಾ ಗುರುಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್ ಮಾಹಿತಿ ಕೊರ್ದು ಅಭಿಯಾನದ ಜಿಲ್ಲಾ ಬೊಕ್ಕ ಮಂಡಲ ಸಂಚಾಲಕರನ್ನ ಕೂಟ ಕಟ್ಟಿದಂಡು. ಪ್ರತ್ಯೊಂದು ಶಕ್ತಿ ಕೇಂದ್ರಗಳಿಗೂ ಒಂತೆ ವಾಯ್ದೆದ ಇಸ್ತಾರ ಕೆರೆನದೀತಂಡು ಜಿಲ್ಲೆ ದೋರ್ಮೆಡ್ ಚಾಲನೆಯಾರಪ್ಪನ ವಿಜಯ ಸಂಕಲ್ಪ ಅಭಿಯಾನಡು ಮಾತಾನಮನದ ಕಾರ್ಯಕರ್ತರು ಕರ್ತವ್ಯ ಬೊಕ್ಕ ಜವಾಬ್ದಾರಿಡು ಸೇರೊಂದು ಅಭಿಯಾನ ಗೆಲ್ಮೆ ಪಡೆಪುನಂಚ ಮಲ್ಪೊಡು. ವಿಶೇಷವಾದ ಜನವರಿ 21 ಕಾಂಡೆ 11 ಗಂಟೆಗೆ ಪ್ರತಿಯೊಂದು ಬೂತುಡು ಪ್ರಧಾನಿ ಮೋದಿಯರ್ನ ಮನ್ ಕಿ ಬಾತ್ ಕಾರ್ಯಕ್ರಮ ತೂದು ನಿಘಂಟದ ಲಿಂಕ್ ಪಾಡ್ದು ಅಭಿಯಾನ ಮುಗಿತಲ ಮಲ್ಪುಡುಂದು ಸುರೇಶ್ ನಾಯಕ್ ಕುಯಿಲಾಡಿ ಪಂಡಿರು. 21ರಿಂದ 29ರವರೆಗೆ ವಿಜಯ ಸಂಕಲ್ಪ ಅಭಿಯಾನ ಉಡುಪಿ ಜಿಲ್ಲೆಯಾದ್ಯಂತ ನಡೆಯಲಿಕ್ಕಿದೆ. ಜಿಲ್ಲೆಯಲ್ಲಿ ಬೂತ್ ವಿಜಯ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ 96% ಜಾಸ್ತಿ ಫಲಿತಾಂಶವನ್ನು ನಮ್ಮ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಕೊಟ್ಟಿದ್ದಾರೆ. ವಿಜಯ ಸಂಕಲ್ಪ ಅಭಿಯಾನ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ಕಾರ್ಯಕರ್ತರ ನಾನು ಮನವಿ ಮಾಡ್ತಾ ಇದ್ದೇನೆ. ಉಡುಪಿ ಜಿಲ್ಲೆಯಲ್ಲಿ ಬೂತ್ ವಿಜಯ ಅಭಿಯಾನ ಮತ್ತು ಬೂತ್ ವಿಜಯ ಸಂಕಲ್ಪ ಅಭಿಯಾನದ ಮುಖೇನ ಉಡುಪಿ ಜಿಲ್ಲೆಯ 5 ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಖಂಡಿತ ಇವತ್ತಿನ ಬೂತ್ ವಿಜಯ ಅಭಿಯಾನದಲ್ಲಿ ನಮಗೆ ಒಂದಷ್ಟು ಬಂದ ಮಾಹಿತಿ ಮತ್ತು ಫೀಡ್ಬ್ಯಾಕ್ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ಹೊಸ ಕಾರ್ಯಕರ್ತರು ಹೊಸ ಮತದಾರರು ನಮ್ಮೊಟ್ಟಿಗೆ ಸೇರ್ಪಡೆಗೆ ಇವತ್ತು ಉತ್ಸುಕರಾಗಿದ್ದಾರೆ. ಒಂದಷ್ಟು ಉಡುಪಿಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಎಲ್ಲ ವಾತಾವರಣದ ಪರಿಣಾಮವಾಗಿ ಉಡುಪಿಯ 5 ಸೀಟುಗಳನ್ನು ನಾವು ಅತ್ಯಂತ ಒಳ್ಳೆಯ ಮಾರ್ಜಿನಲ್ಲಿ ಗೆಲ್ತೇವೆ. ಬ್ರಹ್ಮಾವರ ತಾಲೂಕುದ ಸಾಲಿಗ್ರಾಮ ಶ್ರೀ ಗುರು ನರಸಿಂಹ ಕ್ಷೇತ್ರದ ಸಾಲಿಗ್ರಾಮ ಪರ್ಬ 2023 ಬ್ರಹ್ಮತೇರು ಧಾರ್ಮಿಕ ಬೇತೆ ಕಾರ್ಯಕ್ರಮಲು ಜನವರಿ 21 ಮುಟ್ಟ ನಡೆತಂದುಂಡು. ಈ ಪೊರ್ತುಡು ಕೂಟ ಮಹಾಜಗತದ ಅಂಗಸಂಸ್ಥೆ ಯುವ ವೇದಿಕೆದ 6ನೇ ವರ್ಷದ ಸಭಾಲಿ ಸುಬುಕ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ನಡೆತಂಡು.
ಬ್ರಹ್ಮಾವರ ತಾಲೂಕದ ಸಾಲಿಗ್ರಾಮ ಶ್ರೀ ಗುರು ನರಸಿಂಹ ಕ್ಷೇತ್ರದ ಸಾಲಿಗ್ರಾಮ ಪರ್ಬ 2023 బ్రహ్మతీరు ధార్మిక ಬೇತೆ ಬೇತೆ ಕಾರ್ಯಕ್ರಮలు ಜನವರಿ 25 ಮುಟ್ಟ ನಡೆತಂದುಂಡು. ಸೋಮವಾರ ದೇವರ ಉಚ್ಚಯ ಮೂರ್ತಿನು ತೇರುಡುಕುಲ್ಲಾದು ಗುರು ನರಸಿಂಹ ದೇವಸ್ಥಾನದ ಎದುರುದ ಆಂಜನೇಯ ದೇವಸ್ಥಾನದ ಮುಟ್ಟ ರಥೋತ್ಸವ ನಡೆತಂಡು. ಓಲಗ ಮಂಟಪ ಸೇವೆ, ಅಷ್ಟಾವಧಾನ ಸೇವೆ, ಮಧ್ಯಾಹ್ನ ಭಕ್ತರಿಗೂ ನುಪ್ಪ ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಊರ ಪರವೂರ ಭಕ್ತರು ಉಚ್ಚೆಯಡು ಪಾಲ್ದಿತ್ತೊಂಡರು. ಈ ಪೊರ್ತುಡು ಕೂಟ ಮಹಾಜಗತದ ಅಂಗಸಂಸ್ಥೆ ಯುವ ವೇದಿಕೆದ 6ನೇ ವರ್ಷದ ಸಭಾಲೇಸ್ ಬೊಕ್ಕ ತಮ್ಮನದ ಮರ್ಯಾದಿ ಕಾರ್ಯಕ್ರಮ ನಡೆತಂಡು. ಶ್ರೀ ಗುರು ನರಸಿಂಹ ದೇವಸ್ಥಾನದ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ KS ಕಾರಂತರು ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರ್ದು ಎಡ್ಡೆಪ್ಪು ಬಯಕಿಯರು. ಸಂಸ್ಥೆದ ತಾಪಕ ಗುರುಕಾರ್ಯರು PY ಕೃಷ್ಣಪ್ರಸಾದ್ ಎದ್ಕೊಂಡು ವೇದಿಕೆದ ಬಗಿಟ್ಟು ತೆರಿಪಾಯಿರು. ನಾಗರಾಜ ಐತಾಳ, ವೆಂಕಟೇಶ ಐತಾಳ, ಜಾನಕಿ ಹಂದೆ, ಗಣೇಶ್ ಅಡಿಗ, ಶ್ರೀನಿವಾಸ ಉಪಾಧ್ಯಾಯ, ಡಾಕ್ಟರ್ ಬಾಲಕೃಷ್ಣ ನಕ್ಷತ್ರಿ, ತಾರನಾಥ ಹುಳ್ಳ, ಶ್ರೀಪತಿ ಅಧಿಕಾರಿ, ಮಂಜುನಾಥ ಉಪಾಧ್ಯಾಯ, ಚಂದ್ರಶೇಖರ ಕಾರಂತ ಲೇಸಿಡು ಪಾಲ್ದಿತ್ತುಂಡಿರು. ಇವ ಅಟ್ ಪ್ರೆಸೆಂಟ್ ಪರಿಸ್ಥಿತಿಗೆ ರಕ್ತದಾನ ತುಂಬಾ ಒಂದು ಅನುಕೂಲ, ಇನ್ನೊಬ್ಬರ ಒಂದು ಜೀವನ ಉಳಿಸ್ಲಿಕ್ಕೆ ಒಂದು ಅಪೂರ್ವ ಅವಕಾಶ. ನಮಗೆ ಯಾವ ದಾನ ಕೊಡ್ತೇವೆ ಗೊತ್ತಿಲ್ಲ, ರಕ್ತದಾನವನ್ನ ಧೈರ್ಯದಿಂದ ಮಾಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯುವ ವೇದಿಕೆ ಹಾಗೆ ಒಬ್ಬರನ್ನ ಬಿಟ್ಟೆ ನಾನು, ಡಾಕ್ಟರ್ P ವಿಷ್ಣುಮೂರ್ತಿ ಐತಾಳ್. ಅವರು ಒಂಥರ ರೋಬೋಟ್ ತರ. ಯಾಕಂತ ಹೇಳಿದ್ರೆ ಅವ್ರು ಅವಾಗ ಹೇಳಿದ್ರು, ನೀ ಸರ್ಜರಿ ಆಗಿದೆ, ಇನ್ನು ಹಿಪ್ ಸರ್ಜರಿ ಸಮಥಿಂಗ್ ಆಗಿದೆ, ಆದ್ರೆ ನಾವು ಒಂದು ಕರೆದಾಗ ಹೇಳ್ತಾರೆ, ನಿನ್ನ ಜೊತೆ ಬರುವಾಗ ನಾವು ಯುವಕನಾಗಿ ಬರ್ತೇನೆ ಅಂತ ಹೇಳಿ. ನಾನು ಒಂದು 5 ವರ್ಷ ಹಿಂದೆ ಹೋಗ್ತೇನೆ ಅಂತ ಹೇಳಿ. ಸರ್, ಇವಾಗಲೂ ಹೇಳ್ತೇವೆ, ನೀವೇ ನಮ್ಮ ಹೀರೋ, ಯು ಆರ್ ಮೈ ರೋಲ್ ಮಾಡೆಲ್. 6 ವರ್ಷದಲ್ಲಿ ನೀವು 5 ವರ್ಷದಲ್ಲಿ ಪೂರ್ಣ ಮಾಡಿದ್ದೀರಲ್ಲ, ಬಹಳ ಸಂತೋಷ ಆಗಿದೆ. ಹಾಗೆ ಇಲ್ಲೊಂದು ಊಟ ಮಹಾಜಗತ್ತು ಸಾಲಿಗ್ರಾಮ ಅಂಗಸಂಸ್ಥೆಗಾಗಲಿ, ಯುವ ವೇದಿಕೆಗಾಗಲಿ, ಮಹಿಳಾ ವೇದಿಕೆಗಾಗಲಿ ಒಂದು ಅನುಕೂಲ ಇರುವುದೇನಂತ ಹೇಳಿದ್ರೆ, ನೀವು ಗುರು ಸನ್ನಿಧಿಯಲ್ಲೇ ಇದ್ದೀರಿ, ಕೇಂದ್ರ ಪ್ರದೇಶದಲ್ಲೇ ಇದ್ದೀರಿ. ಕುಡ್ಲದ ಅಭಿವೃದ್ಧಿಗೂ ಸಂಬಂಧ ಪರ ಬಂದರು ಬೊಕ್ಕ ಮೀನುಗಾರಿಕೆಯನ್ನು ದುಂಬುದಿದ್ದು ಯೋಜನಾ ವರದಿ ತಯಾರು ಮಲ್ತದು ಸ್ಮಾರ್ಟ್ ಸಿಟಿ ಯೋಜನೆಗೂ ಮಂಜೂರಾತಿ ಪಡೆತನು. ಅಂಡ ಇತ್ತೆ ಈ 2 ಕ್ಷೇತ್ರಗಳಿಗ್ಲ ಕಾಸು ಖರ್ಚು ಹೊಂದಿಜ್ಜಿ ಪ್ರಸ್ತಾಪ ಮಲ್ತಿನ ಕಾಮಗಾರಿಲಿನ ಕೈ ಬಿಡ್ತುಂಡು ದುಂಬುದ ಶಾಸಕರು JR ಲೋಬೋ ದೂರ್ದೇರು. ದುಂಬುದ ಶಾಸಕರು JR ಲೋಬೋ ಕುಡ್ಲಡ್ ಕಾಂಗ್ರೆಸ್ ಭವನಡು ಸುದ್ದಿಕೂಟಡು ಪಾತಿರ್ದು ಕುಡ್ಲದ ಅಭಿವೃದ್ಧಿಗೂ ಸಂಬಂಧ ಪರ ಬಂದರು ಬೊಕ್ಕ ಮೀನುಗಾರಿಕೆಯನ್ನು ದುಂಬುದಿದ್ದು ಯೋಜನಾ ವರದಿ ತಯಾರು ಮಲ್ತದು ಸ್ಮಾರ್ಟ್ ಸಿಟಿ ಯೋಜನೆಗೂ ಮಂಜೂರಾತಿ ಪಡೆತಂಡು. ಅಂಡ ಈತೆ ಈ 2 ಕ್ಷೇತ್ರಗಳಿಗ್ಲ ಕಾಸು ಖರ್ಚು ಹೊಂದಿಜ್ಜಿ ಪ್ರಸ್ತಾಪ ಮಲ್ತಿನ ಕಾಮಗಾರಿಲಿನ ಕೈ ಬಿಡ್ತುಂಡು ದೂರಿಯರು. ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಬೋಳೂರುಡು ತಣ್ಣೀರ್ ಬಾವಿಗೆ ಪೋಯರೆ 35 ಕೋಟಿ ರೂಪಾಯಿ ಖರ್ಚುಡು ತೂಂಕು ಸಂಕ ಕಟ್ಟುನ ಬಗ್ಗಿಟ್ಟು ಇಂಚಿಪ್ಪ ಪಾತೆರ ಪಂತೆರು. ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು 5 ವರ್ಷ ಮುಟ್ಟ ದಿಂಜ ಕಾಲಗೂ ಪ್ರಯೋಜನ ಆಪುನ ಕಾಮಗಾರಿಲಿನ ಅಗತ್ಯ ಉಂಡು. ಅಂಚಾದ ತೂಂಕು ಸಂಕದ ಬದಲು ಪರಬಂದರಡ್ದು ನವಮಂಗಳೂರು ಬಂದರಿಗೂ ಜೋಡ್ಸವನ ಗಾಡಿಲಿನ ಸಂಚಾರಗೂ ಕಾಯಂ ಸಂಕದ ಅಗತ್ಯ ಉಂಡು ಎಂಕುಲು ಯೋಜನೆ ಮಲ್ತದಿತ್ತ. ಒಂದು ಬಂದರ ಅಭಿವೃದ್ಧಿಗೂ ಅಂದಾಯ ನಾವು ಆತೆ ಹತ್ತು ಬದಲು ಮಾರ್ಗ ಆದ್ಲ ಗಳಸರೆ ಹಾಪುಂಡು. ಅಂಡ ಇತ್ತೆ ಆ ಯೋಜನೆ ಕೈ ಬಿಡ್ತೇರು. ಇತ್ತೆದ ತೂಂಕು ಸಂಕಗೂ ದೆತ್ತದೀನ 35 ಕೋಟಿ ರೂಪಾಯಿಗೆ ನನ್ನಲ 17 ಕೋಟಿ ಕಾಸು ಸೇರ್ಸಂಡ ಕಾಯಂ ಸಂಕ ಕಟ್ಟುಲಿ. ಅಂಚಾದ ತೂಂಕು ಸಂಕದ ಚಿಂತನೆ ಬಿಡ್ದು ಅವಳು ಕಾಯಂ ಸಂಕ ಕಟ್ಟುಡು ಎಂಕ್ಲಿನ ಬೇಡಿಕೆ ಎಂದು JR ಲೋಬೋ ಪಂಡಿರು. ಮಂಗಳೂರು ನಗರದ ಅಭಿವೃದ್ಧಿಗೋಸ್ಕರ ಹಲವಾರು ಯೋಜನೆಗಳನ್ನು ನಾವು ಮಂಜೂರು ಮಾಡಿಸಿಕೊಂಡು ಬಂದಿದ್ದೀವಿ. ಆ ಪೈಕಿ ಸ್ಮಾರ್ಟ್ ಸಿಟಿ ಯೋಜನೆ ಒಂದು. ಬೋಳೂರಿನಲ್ಲಿ ತಣ್ಣೀರ್ ಬಾವಿಗೆ ಹೋಗಲಿಕ್ಕೆ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೂಗು ಸೇತುವೆಯನ್ನು ಸ್ಮಾರ್ಟ್ ಸಿಟಿಯಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ. ಸ್ಮಾರ್ಟ್ ಸಿಟಿಯ ಯಾವುದೇ ಕಾಮಗಾರಿಗಳು ನಮ್ಮ ನಗರಕ್ಕೆ ಇವತ್ತಿಗೆ ಒಂದು ದಿವಸಕ್ಕೆ ಉಪಯೋಗಕ್ಕೆ ಬರುವಂಥ ಯೋಜನೆಗಳಾಗಬಾರ್ದು. ಮುಂದಿನ 50ರಿಂದ 100 ವರ್ಷಗಳವರೆಗೆ ಬಾಳ್ವಿಕೆಗೆ ಬರುವಂಥ ಯೋಜನೆಗಳನ್ನು ಆಲೋಚನೆ ಮಾಡಿ ನಾವು ಅನುಷ್ಠಾನ ಮಾಡಬೇಕು. ತೂಗು ಸೇತುವೆಯನ್ನು ನಿರ್ಮಾಣ ಮಾಡುವುದಾದ್ರೆ ಅದರಲ್ಲಿ ವಾಹನಗಳು ಹೋಗ್ಲಿಕ್ಕೆ ಆಗೋದಿಲ್ಲ. ಕೇವಲ ಸ್ಟೀಲ್ ವೈರ್ಗಳಲ್ಲಿ ಅದನ್ನು ಮಾಡಲಾಗ್ತದೆ. ನಡೆದಾಡುವಂಥ ಸೇತುವೆ. ತೂಗು ಸೇತುವೆಯನ್ನು ಮಾಡುವುದು ಎಷ್ಟು ಸಮಂಜಸ. ಹೆಜ್ಮಾಡಿಯಲ್ಲಿ ಕಾಯಂ ಸೇತುವೆಯನ್ನು ಮಾಡಿದ್ದಾರೆ. ಇದಕ್ಕಿಂತ ಸ್ಪ್ಯಾನ್ ಕಡಿಮೆ ಅದು.
45 ಕೋಟಿ ರೂಪಾಯಿದಲ್ಲಿ ಕಾಯಂ ಸೇತುವೆಯನ್ನೇ ಮಾಡಿದರು, ಘನ ವಾಹನಗಳು ಹೋಗುವಂಥದ್ದು. ಅಂತ ಒಂದು ಚಿಂತನೆಯನ್ನು ಇಲ್ಲಿ ಮಾಡಿ ಆ ಕಡೆ ಲಕ್ಷದ್ವೀಪದ ಜೆಟ್ಟಿ ಇತ್ಯಾದಿ ನಿರ್ಮಾಣ ಆದಾಗ ನಮ್ಮ ಮೇನ್ಲ್ಯಾಂಡ್ಗೆ ಸಂಪರ್ಕ ಮಾಡಿಸಿ ಆಚೆಯಿಂದ ನ್ಯೂ ಮಂಗಳೂರು ಪೋರ್ಟಿಗೂ ಮತ್ತು ಹಳೆ ಪೋರ್ಟಿಗೂ ಸಂಪರ್ಕ ಆಗುವಂತ ಒಂದು ಕಾಯಂ ವ್ಯವಸ್ಥೆಯನ್ನು ಮಾಡುವುದು ಬಿಟ್ಟು ಇವತ್ತಿಗೆ ತೂಗು ಸೇತುವೆ ಮಾಡಿ ನಾಳೆ ರಾಷ್ಟ್ರ ಆದಾಗ, ಯಾಕಂದ್ರೆ ಸಮುದ್ರದ ಬದಿಯಲ್ಲಿದೆ, ಆ ಸ್ಟೀಲ್ ವೈರ್ಗಳು ಬರ್ತವೆ, ಅದು ರಾಷ್ಟ್ರ ಆದಾಗ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಯಾರು ಮೇಂಟೆನೆನ್ಸ್ ಮಾಡುವವರು? ಯಾವುದೇ ಪ್ರವಾಸೋದ್ಯಮ ಇಲಾಖೆ ಯಾರಿಗಾದ್ರೂ ಅದನ್ನು ಮೇಂಟೆನೆನ್ಸ್ಗೆ ಕೊಟ್ಟರೆ ಅವರ ಸಿಬ್ಬಂದಿಗೇನೆ ಅನುದಾನ ಇಲ್ಲ ಸಂಬಳ ಕೊಡಲಿಕ್ಕೆ. ಇದು ಮೇಂಟೆನೆನ್ಸ್ ಇಲ್ಲದೆ ಬಿದ್ದು ಹೋಗುವಂತ ಪರಿಸ್ಥಿತಿ. ಇದು ಅವೈಜ್ಞಾನಿಕವಾದ ಕೆಲಸ. ಇದು ಯಾರಿಗೂ ಉಪಯೋಗಕ್ಕೆ ಬಾರದಂತ ಒಂದು ಚಿಂತನೆ. ಮೀನುಗಾರಿಕೆಗೂ ಲಾಭ ಇಲ್ಲ, ಬಂದರಿಗೂ ಲಾಭ ಇಲ್ಲ, ಜನರಿಗೂ ವಾಹನಗಳು ಹೋಗ್ಲಿಕ್ಕೆ ಲಾಭ ಇಲ್ಲ, ಘನ ವಾಹನಗಳು ಹೋಗ್ಲಿಕ್ಕೂ ಆಗೋದಿಲ್ಲ. ಆದ್ರೆ 35 ಕೋಟಿಯನ್ನು ಖರ್ಚು ಮಾಡ್ತೀವಿ. ಅದೇ 45, 50, ಇನ್ನೊಂದು 10, 15 ಕೋಟಿ ಜಾಸ್ತಿ ಮಾಡಿದ್ರೆ ಪರ್ಮನೆಂಟ್ ಬ್ರಿಡ್ಜ್ ಮಾಡಬಹುದು. ಮಂಗಳೂರಿನ ಮುಂದಿನ ಫ್ಯೂಚರ್ ಅನ್ನು, ಭವಿಷ್ಯವನ್ನು ಚಿಂತನೆ ಮಾಡಿ ಕೆಲಸಗಳನ್ನು ಮಾಡಬೇಕು. ಕುರುವೇಡು ಫಲವಸ್ತುಲಿನ ಪಟ್ಟು ನಂಚ ಮೀಸಲಾತಿ ಪಟ್ಟೊಂದುಲೇರು ದಾನೆ ಮೀಸಲಾತಿ ಮಾರಾಟಗುಂಡಾಂದು ಅಖಿಲ ಭಾರತ ಹಿಂದೂ ಮಹಾಸಭಾದ ನಾಯಕರು ಧರ್ಮೇಂದ್ರ ರಾಜ್ಯ ಸರ್ಕಾರಗೂ ಪ್ರಶ್ನೆ ಕೇಂದ್ರ ಆರು ಕುಡ್ಲಡ್ ಈ ಬಗೆಟ್ ಮಾಧ್ಯಮದ ಕ್ರೀಡಾ ಪಾತಿರ್ದರು. ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯಂತರು ಧರ್ಮೇಂದ್ರ ಬುಧವಾರ ಕುಡ್ಲಡು ಮಾಧ್ಯಮದ ಕ್ರೀಡಾ ಪಾತಿರ್ದು ಮೀಸಲಾತಿ ಮಾರಾಟಗೂ ಉಂಡಾದು ರಾಜ್ಯ ಸರ್ಕಾರಕ್ಕೂ ಪ್ರಶ್ನೆ ಕೇಂದಿರು ಕರಿನ 1 ತಿಂಗಳುಡ್ದು ರಾಜ್ಯ ಸರ್ಕಾರದ ನಡಾವಳಿಲು ಬದಲಾವಣುಂಡು. ಸರ್ಕಾರದ ನಡವಳಿಕೆಲು ಪ್ರಶ್ನೆ ಕೇನಂದಿನಂಚ ದುಂಬರಿಯೊಂದುಂಡು. ಏರು ಬತ್ತಿಂಡಲ ಕೇಂಡಲ ನಿಕ್ಕು ಒಂಜಾತಂದು ಕುರುವೇಡು ಫಲವಸ್ತುಲಿನ ದಿವೊಂದು ಫಲವಸ್ತುಲಿನ ಕೊರ್ಪುನಂಚ ಮೀಸಲಾತಿ ಪಟ್ಟೊಂದುಲ್ಲೇರು. ಒಂದು ವಾರೀತಿದ ವ್ಯವಸ್ಥೆ ಎಂದು ಎಂಕ್ಲಿಗೆ ಅರ್ಥ ಹೊಂದಿಜ್ಜಿ. ತಾನು ಈ ಬಗೆಟ್ ಭಾರತೀಯ ಜನತಾ ಪಕ್ಷಗೂ ಸೀದಾ ದೂರು ಪಾಡುವೆ. ಮೊಕುಲು ಸಂವಿಧಾನ ವಿರೋಧಿಲ ಅತ್ತಂಡ ಪ್ರಜಾಪ್ರಭುತ್ವ ವಿರೋಧಿಲ ಪನ್ಪುನ ಪ್ರಶ್ನೆ ಮೂಡೊಂದುಂಡು. ಸಂವಿಧಾನಗೂ ಸರಿಯಾದ ಗೆಂದದ ಬತ್ತಿನ ಜನಪ್ರತಿನಿಧಿಲೇನು ರಾಜಕೊರ್ಪಾದ ತನ್ಕ್ಲಿನ ಪಕ್ಷಗೂ ಸೇರ್ಸ ಒಂದು ಮೊಕುಲು ಅಧಿಕಾರ ಮಲ್ಪುವಿರು. ಪಿರ ಓಟು ಬನ್ನಗ ಜನಕ್ಲಿನ ಕಾಸನು ಓಟುಗಾದ ಗಳಿಸುವಿರು. ಅಂಚಂಡ ಮೊಕ್ಲಿನ ಎಂಕುಲು ಎಂಚಾಂದಲೆಪ್ಪೋಡು ಒಂದು ಪ್ರಜಾಪ್ರಭುತ್ವದ ನಿರ್ಧಾರಗೂ ಸರಿ ಆಪುಂಡ ಅಂದು ಧರ್ಮೇಂದ್ರ ಕೇಂದಿರು. ರಾಜ್ಯ ಸರ್ಕಾರ ಅಂದರೆ ಭಾರತೀಯ ಜನತಾ ಪಕ್ಷ, ನಾನು ನೇರವಾಗಿ ಆರೋಪವನ್ನು ಮಾಡಿಸ್ತಾ ಇದ್ದೇನೆ, ಇವರು ಸಂವಿಧಾನ ವಿರೋಧಿಗಳು, ಇವರು ಪ್ರಜಾಪ್ರಭುತ್ವದ ವಿರೋಧಿಗಳ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತೆ. ಆಯ್ಕೆಯಾಗಿ ಬಂದಿರುವಂತಹ ಜನಪ್ರತಿನಿಧಿಗಳನ್ನು ರಾಜೀನಾಮೆ ಕೊಡಿಸಿ, ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳನ್ನು ರಾಜೀನಾಮೆ ಕೊಡಿಸಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಅಧಿಕಾರ ಮಾಡ್ತಾರೆ. ತಿರುಗಿ ಚುನಾವಣೆಗೆ ಹೋಗುವಂಥ ಪ್ರಕ್ರಿಯೆ ಬಂದಾಗ ಸಾರ್ವಜನಿಕರ ದುಡ್ಡನ್ನು ಇದಕ್ಕೋಸ್ಕರ ಉಪಯೋಗ ಮಾಡ್ತಾರೆ ಅಂದರೆ ಇವರನ್ನು ನಾವು ಯಾವ ದೃಷ್ಟಿಯಲ್ಲಿ ಕರೀಬೇಕು? ಇದು ಪ್ರಜಾಪ್ರಭುತ್ವದ ನಿಲುವಿಗೆ ಇದು ಸರಿಯಾ ಎಂಬ ಪ್ರಶ್ನೆ ನನಗೆ ಕಾಡುತ್ತೆ. ನೋಡಿ, ನೀವು ಗಮನಿಸ್ಕೊಳ್ಳಿ, ಕಳೆದ ಕೆಲವು ದಿನಗಳಿಂದ ಕೆಲವೊಂದು ಮಠಾಧಿಪತಿಗಳು ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಕೇಳುವಂಥದ್ದು, ಈ ಮಠಾಧಿಪತಿಗಳಲ್ಲಿ ತಾವುಗಳು ಮಠಾಧಿಪತಿಗಳ ಅಥವಾ ಒಂದು ಧರ್ಮಕ್ಕೆ ಸೀಮಿತ್ರ ಅಥವಾ ಒಂದು ಜಾತಿಗೆ ಸೀಮಿತ್ರ ಎಂಬ ಪ್ರಶ್ನೆ. ಒಂದು ವೇಳೆ ನೀವು ಜಾತಿಗೆ ಸೀಮಿತರಾಗಿದ್ದರೆ ನೀವು ಕಾವಿ ಕಳಚಿಬಿಟ್ಟು ಖಾದಿ ತೊಟ್ಕೊಳ್ಳಿ, ಒಂದು ರಾಜಕಾರಣದ ಮುಂಚೂಣಿಗೆ ಬಂದುಬಿಡಿ. ನಿಮ್ಮ ಸಮುದಾಯಕ್ಕೆ ನೀವು ಏನು ಕೊಡಿಸ್ಬೋದು ಅದರಲ್ಲಿ ಕೊಡಿಸ್ಬೇಡಿ. ಸುಮ್ಮನೆ ಕಾವಿ ತೊಟ್ಕೊಂಡು ಆ ಕಾವಿಯ ಮರ್ಯಾದೆಯನ್ನು ಒಂದು ಸೀಮಿತ ಸಮುದಾಯಕ್ಕೋಸ್ಕರ ಇದನ್ನು ಮಾರಾಟ ಮಾಡುವಂಥದ್ದು ಯಾವ ನ್ಯಾಯ? ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದೆ, ಅದು ಯಾವ ನ್ಯಾಯ ಅಂತ. ಬೆಳ್ತಂಗಡಿದ ಕಡಿರುದ್ಯಾವರ ಗ್ರಾಮಡು ಪ್ರಾಯ ಭರ್ತಿ ಆವಂದಿನ ಪೊಣ್ಣನ ಮಿತ್ತ ನಡತಿನ ಲೈಂಗಿಕ ದೌರ್ಜನ್ಯ ಕೇಸಿದ ಮುಖ್ಯ ಆರೋಪಿ 25 ವರ್ಷ ಪ್ರಾಯದ ಸುಧೀರನು ಪೊಲೀಸರು ಪತ್ತದೆರೆಂದು ವರದಿಯಾತನು. ಬೆಳ್ತಂಗಡಿ ಕಡಿರುದ್ಯಾವರ ಗ್ರಾಮಡು ಪ್ರಾಯ ಭರ್ತಿ ಆವಂದಿನ ಪೊಣ್ಣನ ಮಿತ್ತ ನಡತಿನ ಲೈಂಗಿಕ ದೌರ್ಜನ್ಯ ಕೇಸ್ದ ಮುಖ್ಯ ಆರೋಪಿ 25 ವರ್ಷ ಪ್ರಾಯದ ಸುಧೀರನು ಪೊಲೀಸರು ಪತ್ತದೆರೆಂದು ವರದಿಯಾತನು. ಕಡಿರುದ್ಯಾವರ ಗ್ರಾಮದ ಪೊಣ್ಣನ ಮಿತ್ತು ಲೈಂಗಿಕ ದೌರ್ಜನ್ಯ ನಡಪಾದ ಗರ್ಭದೆಪ್ಪೈನ ಕೇಸು ಪಾಡ್ ನೀಡಿದ ಬುಕ್ಕ ಕೇಸ್ನ ಮುಖ್ಯ ಆರೋಪಿ ಸುಧೀರ್ ತಾರೆ ತಪ್ಪಾದಿತ್ತೆ. ఆయన ಬಂಧನಗೂ ಒತ್ತಾಯ ಮಾಡ್ತದ ಇಂಚಿಪ್ಪ ಬಿರುವೇರ ಸಂಘಟನೆದಕ್ಕಲು ಪೊಲೀಸರಿಗೆ ಭಿನ್ನಾಯಿತದರು. ಈ ಕೇಸುಡುಪ್ಪುನ ಕಡಿರುದ್ಯಾವರದ 23 ವರ್ಷ ಪ್ರಾಯದ ಮನೋಹರ್, 55 ವರ್ಷ ಪ್ರಾಯದ ಮಾಧವ ಪನ್ಪುನ ಇರುವೇರು ಆರೋಪಿಲಿನ ಈ ದುಂಬೆ ಪತ್ತದಿತ್ತದು ಸುಧೀರನು ಬೆಳ್ತಂಗಡಿ ಪೊಲೀಸರ ಅಂಗಾರೆ ಬಂಧನ ಮಲ್ತಿದರು. ಪೊಣ್ಣನ ಗರ್ಭದೆ
30 ವರ್ಷ ಪ್ರಾಯದ ಪಾರ್ವತಿ ಪನ್ಪನಾರು ಸಹಾಯ ಕೊಡ್ತಿನ ದೂರ ಇತ್ತದು ಪೊಣ್ಣನ ಅಪ್ಪೆಂದು ಆಸ್ಪತ್ರೆಡು ಸುಳ್ಳು ಮಾಹಿತಿ ಕೊಡ್ದಿತ್ತೇರು ಈ ಬಗೆಟ್ ಆರೋಪಿನ ವಿಚಾರಣೆ ಮಲ್ತದೇರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತದು ಆರೋಪಿಲಿನ ವಿಚಾರಣೆ ದುಂಬರಿದಂಡು. ವಿಶ್ವಕರ್ಮ ಸಂಘ ಮುಡಿಪುದ ಪೊಸ ವಿಶ್ವಕರ್ಮ ಸಮುದಾಯ ಭವನ ಉಳ್ಳಾಲ ತಾಲೂಕುದ ಮುಡಿಪು ಜಂಕ್ಷನ್ ಕೈತಲು ಕಟ್ಟದಿತ್ತದು ಜನವರಿ 27కు ಉದಿಪನ ಮಲ್ಪುಣೊಂದು ಕಟ್ವಣ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಡಾಕ್ಟರ್ ಕೆ ಆಚಾರ್ಯ ಅಸೈಗೋಳಿ ತೆರಿಪಾದರು ಆರು ಕುಳ್ಳದ ಪತ್ರಿಕಾ ಭವನಡು ಬುಧವಾರ ಸುದ್ದಿಗೊಟ್ಟಡು ಪಾತಿರ್ದು ಮಾಹಿತಿ ಕೊರಿಯರು. ವಿಶ್ವಕರ್ಮ ಸಮುದಾಯ ಭವನ ಮುಡಿಪುದ ಕಟ್ವಣ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಡಾಕ್ಟರ್ ಕೆ ಆಚಾರ್ಯ ಅಸೈಗೋಳಿ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತೆರ್ದು ವಿಶ್ವಕರ್ಮ ಸಂಘ ಮುಡಿಪುದ ಪೊಸ ವಿಶ್ವಕರ್ಮ ಸಮುದಾಯ ಭವನ ಉಳ್ಳಾಲ ತಾಲೂಕುದ ಮುಡಿಪು ಜಂಕ್ಷನ್ ಕೈತಲು ಕಟ್ಟದಿತ್ತದು ಜನವರಿ 27కు ಶುಕ್ರವಾರ ಉದಿಪನ ಮಲ್ಪುಣೊಂದು ಪಂಡೆರು. ಆನಿಕಾಂಡೆ 45కు ಆನೆಗೊಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಬೊಕ್ಕ ಆರ್ಯಮಾದನಹಳ್ಳಿ ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠದ ಶ್ರೀ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿ ಹೊಸ ಸಮುದಾಯ ಭವನ ಲೋಕಾರ್ಪಣೆ ಮಲ್ಪುವೆರು. ಕಾರ್ಯಕ್ರಮದ ದುಂಬತ್ತ ಸ್ವಾಮೀಜಿಲೇನು ಮುಡಿಪು ಶ್ರೀ ಮುಡಿಪಿನ್ನಾರ್ ಕ್ಷೇತ್ರೊಡ್ದು ವಿಶ್ವಕರ್ಮ ಸಮುದಾಯ ಭವನ ಮುಟ್ಟ ಪೂರ್ಣಕುಂಭ ಎದುಕೋನದ ಮೆರವಣಿಗೆಡು ಲೆತ್ತೊಂದು ಬರ್ಪುಣೊಂದು ಆರತಿರಿಪಾಯರು. ಮುಡಿಪು ವಿಶ್ವಕರ್ಮ ಸಂಘದ ಗುರ್ಕಾರ್ಯರು ಈರಾ ಯೋಗೀಶ್ ಆಚಾರ್ಯ ಗುರ್ಕಾರ್ಮೆ ವಹಿಸುವೆರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ರಾಜ್ಯ ವಿಧಾನಸಭೆ ಎದುರುಪಕ್ಷದ ಒತ್ತು ನಾಯಕಿಯರು ಯುಟಿ ಖಾದರ್ ಇಂಚ ನಾಯಕಿಯರು ಪಾಲ್ದೆತ್ತನ್ಬೇರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಆಟದ ವೇಷದಾರು ಬಂಟ್ವಾಳ ಜಯರಾಮ ಆಚಾರ್ಯರಿಗೂ ವಿಶೇಷವಾದ ತಮ್ಮನದ ಮರ್ಯಾದೆ ಮಲ್ಪುಂಡು. ಸಿವಿಲ್ ಗುತ್ತಿಗೆದಾರರು ನಾರಾಯಣಯ್ಯ ಮೂಳೂರು, ಜಾಗೆದಾನಕೋರ್ನ ಕೀರ್ತಿಶೇಷ ಮುಡಿಪು ಪದ್ಮನಾಭ ಆಚಾರ್ಯ ಬೊಕ್ಕ ನೇತ್ರಾವತಿ ಪರವಾದ ಆಕ್ಲಿನ ಮಗೆ ನವೀನ್ ಆಚಾರ್ಯ ಮುಡಿಪು ಬೊಕ್ಕ ಇಲ್ಲಲ್ದಕ್ಲಿಗೂ ಸಮ್ಮನದ ಮರ್ಯಾದೆ ಮಲ್ಪುಂಡು. ಅನುದಾನ ಒದಗಾಯಿನಕ್ಲಿಗೂ ದಾನಿಲೆಗೂ ಮರ್ಯಾದೆ ಮಲ್ಪುಂಡು. ಮಧ್ಯಾಹ್ನ 2 ಗಂಟೆಯದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ದೀವೊಂದು ಡಾಕ್ಟರ್ ಕೆ ಆಚಾರ್ಯರು ಪಂಡೆರು. ಜನವರಿ 27 ಶುಕ್ರವಾರ 2023 ಶುಕ್ರವಾರ ಈ ಸಮುದಾಯ ಭವನ ಲೋಕಾರ್ಪಣೆಗೊಳ್ಳಲಿದೆ. ಜೊತೆಗೆ ಈ ಸಮುದಾಯ ಭವನ ನಮ್ಮ ಸಮಾಜದ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಅನಂತ ಶ್ರೀ ಭೂಷಿತ ಶಿವಸುಜ್ಞಾನ ತೀರ್ಥ ಸ್ವಾಮಿಗಳು ಇವರ ದಿವ್ಯ ಹಸ್ತದ ಮುಖೇನ ಜೊತೆಗೆ ಶಾಸಕರು, ಸಂಸದರು ಹಾಗೂ ಗಣ್ಯಾತಿ ಗಣ್ಯರ ಉಪಸ್ಥಿತಿಯೊಂದಿಗೆ ಇದರ ಲೋಕಾರ್ಪಣೆಯನ್ನು ಮಾಡುವ ನಾವು ತಾವಕದಲ್ಲಿದ್ದೇವೆ. ವಿಶ್ವಕರ್ಮ ಸಮಾಜ ಬಂಧುಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಮುಖ್ಯವಾಗಿ ಯಾವುದೇ ಚಟುವಟಿಕೆಗಳನ್ನು, ಮದುವೆ ಇನ್ನಿತರ ಯಾವುದೇ ಒಂದು ಶುಭ ಕಾರ್ಯಗಳು ಅಥವಾ ಇನ್ನಿತರ ಸಮಾರಂಭಗಳನ್ನು ಮಾಡಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಮುದಾಯದ ನಿಯಮಿತವಾಗಿ ನಡೆಯುವಂತಹ ಕೆಲವು ಚಟುವಟಿಕೆಗಳು ಹಾಗೂ ಇನ್ನಿತರ ಸಮುದಾಯಗಳಿಗೆ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಡುವುದು ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದು. ಈಗಲೇ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕ್ಷೇತ್ರದ ಶಾಸಕರು ಮಲ್ಲ ಅನುದಾನ ಎತ್ತು ಕೊಡ್ತಾರೆ. ಸುಮಾರು 5 ಲಕ್ಷದ ಅನುದಾನ ಈಗಲೇ ಆಮುಖಿಯನ್ನು ಬೈತದೆ. ಕೇಂದ್ರ ಸರ್ಕಾರದ ಸಂಸದರ ನಳಿನ್ ಕುಮಾರ್ ಕಟೀಲ್ ಮೇರ್ಲ ಸುಮಾರು 5 ಲಕ್ಷದ ಅನುದಾನ ಈಗಲೇ ಪದ ಕೊಡ್ತೇವೆ. ಜಿಲ್ಲಾ ಪಂಚಾಯತ್ ಮಮತಾ ಗಟ್ಟಿ ಮೇರೆಡ್ಲ 1 ಲಕ್ಷ ಅನುದಾನ ಬೈತದೆ. ಕೋಟಾ ಶ್ರೀನಿವಾಸ ಪೂಜಾರಿ ಮೇರೆ ಮಕ್ಕಳನ್ನ ರಾಜ್ಯ ಸರ್ಕಾರ ಸುಮಾರು 15 ಲಕ್ಷದ ಆದೇಶ ಈಗಲೇ ಬರ್ತದೆ. ಇದು ಮಾತ್ರ ಈಗಲ ಕಟ್ಟಡ ಮಲ್ಪನಲ್ಪ ಈಗಲೇ ಪೂರಕ ಮಲ್ಲ ಬಳಿತಿದ್ದು ಕೊಡ್ತದೆ. ಮುಡಿಪು ವಿಶ್ವಕರ್ಮ ಸಂಘದ ಗುರ್ಕಾರ್ಯರು ಈರಾ ಯೋಗೀಶ್ ಆಚಾರ್ಯ ಮುಡಿಪು, ಪ್ರಧಾನ ಕಾರ್ಯಂತರು ನವೀನ್ ಆಚಾರ್ಯ ಮುಡಿಪು, ಕಟ್ವಣ ಸಮಿತಿ ಕಾರ್ಯ ಗುರ್ಕಾರ್ಯರು ಹರೀಶ್ ಆಚಾರ್ಯ ಹರಿಕಳ, ಪ್ರಧಾನ ಕಾರ್ಯಂತರು ಸುರೇಶ್ ಆಚಾರ್ಯ ದೇರ್ರಕಟ್ಟೆ ಸುದ್ದಿಕೂಟಡಿತ್ತೇರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನಲ್ಲಿ ತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.